ಬಿಲ್ಡರ್ ಲಾಬಿಗೆ ಮಣಿನ ಸರ್ಕಾರ ಮಾನವ ಹಕ್ಕು ಉಲ್ಲಂಘನೆ ಮಲ್ತದಂಡು ಕಾರ್ಮಿಕರನ್ನು ಗುಲಾಮರ್ಲಕ ತೂವೊಂದುಂಡು ಪಣದ ರಾಜ್ಯ ಸರ್ಕಾರದ ನಡೆನು ಶಾಸಕರು ಶ್ರೀ ಯುಟಿ ಖಾದರ್ ಖಂಡಿಸಾದರು. ಕುಡ್ಲಡ ಸುದ್ದಿಗೋಷ್ಠಿ ನಡಪಾದ ಪಾತೆರ್ನ ಶ್ರೀ ಯುಟಿ ಖಾದರ್ ಕೊರೋನಾ ಲಾಕ್ಡೌನ್ ಜಿಲ್ಲೆಡ ತಿಕ್ಕಲ್ದಿನ ವಲಸೆ ಕಾರ್ಮಿಕರೇನು ಅಕ್ಲನ ಊರುಗು ಮುಟ್ಟಾವನ ಕಾರ್ಯಾಚರಣೆ ಬಿರ್ಸರಿ ನಡೆತುಂದುಂಡು. ಶ್ರಮಿಕ್ ವಿಶೇಷ ರೈಲ್ದ ಮೂಲಕ 1,70,000 ವಲಸೆ ಕಾರ್ಮಿಕರೇನು ಊರುಗು ಮುಟ್ಟಾವ ಪಂಡದು ಬೊಗಳೆ ಬುಡ್ನ ರಾಜ್ಯ ಸರ್ಕಾರ ಮಾನವ ಹಕ್ಕನ್ನು ಉಲ್ಲಂಘನೆ ಮಲ್ತದಂಡು. ಬಿಲ್ಡರ್ ಲಾಬಿಗ್ ದಂಗದ ರೈಲು ವ್ಯವಸ್ಥೆಯನ್ನು ಉಂಟಾದನು ಪಂಡದು ಯುಟಿ ಖಾದರ್ ಸರ್ಕಾರದ ಧೋರಣೆಯನ್ನು ಖಂಡಿಸಾಯರು. ಅಂಚನೆ ಅನಿವಾಸಿ ಭಾರತೀಯರೇನು ರಾಜ್ಯಗಲ್ಲೆತೊಂದು ಬರ್ಪಿನ ವಿಷಯಡ್ಲ ವಿಮಾನಯಾನ ಅಧಿಕಾರಿಗಳಿಗೆ ಸರಿಯಾಯಿನ ಮಾಹಿತಿ ಇಚ್ಚಿ ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ಆರೋಪಿಸಿದರು. ಕೋವಿಡ್ ಸಂಬಂಧಪಟ್ಟಾಗೆ ಕಳೆದ 45 ದಿನಗಳಿಂದ ಜನಸಾಮಾನ್ಯರು ಎಲ್ಲ ವರ್ಗದವರು ಇವತ್ತು ತಮ್ಮೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಆರ್ಥಿಕದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸರ್ಕಾರದ ಆದೇಶಕ್ಕೆ ಇವತ್ತು ಮನ್ನಣೆ ಕೊಟ್ಟು ಆ ಲಾಕ್ಡೌನ್ನಲ್ಲಿ ಬಹುಶಃ ಅವರ ಕೆಲಸ ಕೂಡ ಮಾಡೋದು ಮನೆಯಲ್ಲಿ ಕೂತ್ಕೊಂಡು ಸ್ವಾಭಿಮಾನದ ಬದುಕನ್ನು ಸಾಗಿಸಿ ಸರ್ವರು ಕೂಡ ಇವತ್ತು ಸಹಕಾರ ಕೊಟ್ಟದನ್ನು ನಾವು ನೆನಪಿಸಿ ವಿಷಯಕತೆಯನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ದುಡಿಯೋ ವರ್ಗ ಯಾವುದಿದೆ ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತ ಹೇಳಿ ನಾವು ಈಗ ವಿಧಾನಸಭೆ ನಡೆಯುವ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಪ್ರಪ್ರಥಮವಾಗಿ ನಾವು ಒತ್ತಾಯಪಡಿಸಿದೆವು ಜನಸಂಪರ್ಕ ಆಗ್ತದೆ ಅಂತೇಳಿ. ತದನಂತರ ಮೊನ್ನೆ ಈಗಾಗಲೇ ನಿಮಗೆ ಗೊತ್ತಿದ್ದಾಗೆ ರಿಕ್ಷಾ ಚಾಲಕರಿಗೆ ಅದೇ ರೀತಿ ನಮ್ಮ ಕ್ಷೌರಿಕರಿಗೆ ಮತ್ತು ಇನ್ನಿತರ ದುಡಿಯೋ ವರ್ಗದವರಿಗೆ ಆ ಪ್ಯಾಕೇಜ್ ಮಾಡಿದ್ದಕ್ಕೆ ನಮ್ಮ ಕೃತಜ್ಞತೆ ನಾವು ಸಲ್ಲಿಸ್ತೇವೆ. ಅದು ಈ ಪ್ಯಾಕೇಜ್ನಲ್ಲಿ ಪ್ರಮುಖವಾಗಿ ಒಂದು ಬೀಡಿ ಕಾರ್ಮಿಕರು, ಬಹುತೇಕ ದಕ್ಷಿಣ ಮತ್ತು ಕರಾವಳಿ ಪ್ರದೇಶದ ಜನಸಾಮಾನ್ಯರ ಒಂದು ಕಾಟೇಜ್ ಇಂಡಸ್ಟ್ರಿ ಯಾವುದಂತ ಹೇಳಿದರೆ ಅದು ಬೀಡಿ. ಈ ಬೀಡಿ ಅತ್ಯಂತ ಕಷ್ಟಕೀಡ ಪರಿಸ್ಥಿತಿ ಅಂತ ಕೂಡ ಬೀಡಿ ಕಾರ್ಮಿಕರದ್ದು. ಬೀಡಿ ಕಾರ್ಮಿಕರನ್ನು ಇದರಿಂದ ಕೈ ಬಿಟ್ಟಿರುವುದು ನಮಗೆ ಅತ್ಯಂತ ಇವತ್ತು ನೋವುಂಟು ಮಾಡಿದೆ. ಬೀಡಿಯನ್ನು ಪ್ರಾರಂಭ ಮಾಡಬೇಕಂತೇಳಿ ಬೀಡಿಯನ್ನು ಉತ್ಪಾದನೆ ಪ್ರಾರಂಭ ಮಾಡಬೇಕಂತೇಳಿ ನಾವು 2ನೇ ಮೀಟಿಂಗ್ ಆದ ತಕ್ಷಣ ನಾವು ಹೇಳಿದ್ದೆವು. ಬೀಡಿ ಫ್ಯಾಕ್ಟ್ರಿ ಕರೆಸಿಕೊಂಡು ಬೀಡಿ ಕಟ್ಟೋರು ಬ್ರೆಂಚ್ ಚರ್ಚೆ ಮಾಡಿಕೊಂಡು ಒಂದು ರೀತಿಯ ಆ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಲಿ ಅಂತೇಳಿ. ಅದು ಕೂಡ ಇನ್ನೂ ಕೂಡ ಪ್ರಾರಂಭ ಇವತ್ತು ಆಗಲಿಲ್ಲ. ನಾಟ್ ಇನ್ 50% ಕೂಡ ಆಗಲಿಲ್ಲ. ಸೊ ಅವರೆಲ್ಲರೂ ಕೂಡ ಈ ಕಷ್ಟದ ಪರಿಸ್ಥಿತಿ ಸಂದರ್ಭದಲ್ಲಿ ಬೀಡಿ ಕಾರ್ಮಿಕರಿಗೂ ತಮ್ಮ ಆ ಒಂದು ಪ್ಯಾಕೇಜನ್ನು ಇವತ್ತು ಸರ್ಕಾರ ಇವತ್ತು ಘೋಷಿಸಬೇಕು. ಇದು ನಮ್ಮ ಒಂದು ಪ್ರಮುಖವಾದ ಒತ್ತಾಯ ಇವತ್ತು ಆಗಿರ್ತದೆ. ಬೀಡಿ ಕಾರ್ಮಿಕರ ಜೊತೆಯಲ್ಲಿ ನಮ್ಮ ಟೈಲರ್ ಸಂಬಂಧಪಟ್ಟಾಗ ಇವತ್ತು ಬಹುಶಃ ಟೈಲರ್ಗಳು ನಿಮ್ಗೆ ಗೊತ್ತಿದೆ ಆದಷ್ಟು ಶ್ರಮಪಟ್ಟು ದೊಡ್ಡ ಕೆಲವೇ ಒಂದು 1%, 5% ಮಾತ್ರ ದೊಡ್ಡ ಟೈಲರ್ ಶಾಪ್ ಇದೆ. ಈ 5% ದೊಡ್ಡ ಟೈಲರ್ ಅಂಗಡಿಗಳನ್ನು ನೋಡಿ ಈ ಮನೆ ಒಂದೊಂದು ಕೋಣೆಯಲ್ಲಿ ಮತ್ತು ಒಂದೊಂದು ಬಾಡಿಗೆ ರೂಮಿನಲ್ಲಿ ಅಥವಾ ಮನೆಯಲ್ಲಿ ಕೂತ್ಕೊಂಡು ಆ ತಮ್ಮ ಟೈಲರ್ ವೃತ್ತಿ ಮಾಡುವವರನ್ನು ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಬೆಂಗಳೂರಿನ ಟೈಲರ್ಗಳನ್ನು ನೋಡಿ ಇಡೀ ರಾಜ್ಯದ ಟೈಲರ್ ಈ ರೀತಿಯದೆ ಅಂತೇಳಿ ಕೂಡ ಗಣನೆ ತೆಗೆದು ಸರಿಯಲ್ಲ. ಆದ ಕಾರಣ ಅವರು ಕೂಡ ಅಸಂಘಟಿತ ಕಾರ್ಮಿಕರ ಪಟ್ಟಿಯಲ್ಲಿ ಕೂಡ ಇವತ್ತು ಸೇರಿಸಿ ಕೊಡ್ತಾ ಅವ್ರು ಕೂಡ ಕಾರ್ಡ್ ಕೂಡ ಇವತ್ತು ಇಶ್ಯೂ ಆಗಿದೆ. ಈ ನಮ್ಮ ಟೈಲರ್ಗಳನ್ನು ಕೂಡ ಹಾಗೂ ನಮ್ಮ ಹೋಟೆಲ್ ಕಾರ್ಮಿಕರು ಮತ್ತು ನಮ್ಮ ಬಸ್ಸಿನ ಕಂಡಕ್ಟರ್ಸ್ ಮತ್ತು ಡ್ರೈವರ್ಸ್ಗಳು ಬಸ್ ಓಡಾಡಿಸಬೇಡಿ ಅಂತ ನಾವೇ ಹೇಳ್ತೇವೆ. ಆ ಬಸ್ಸಿನ ಕಂಡಕ್ಟರ್ ಮತ್ತು ಡ್ರೈವರ್ಗಳ ಪರಿಸ್ಥಿತಿ ಏನಾಗಬೇಕು? ಕನಿಷ್ಠ ಮಟ್ಟದ ಆ ಒಂದು ಅವರ ಗಣನೆ ತೆಗೆಯುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ. ಈಗ ನಮ್ಮ ಫೋಟೋಗ್ರಾಫರ್ಸ್ ಇದ್ದಾರೆ, ಇವರೆಲ್ಲವೂ ಕೂಡ ಈ ರೀತಿ ಭಯಂಕರ ಬ್ಯುಸಿ ಶೆಡ್ಯೂಲ್ ಅವ್ರದ್ದು. ಈ ಒಂದು ನಮ್ಮ ಜನವರಿಯಿಂದ ಮಾರ್ಚ್ ಏಪ್ರಿಲ್ ಜೂನ್ ತನಕ ಸೀಸನ್. ಈ ಒಂದು ಇದರಿಂದ ಯಾವುದು ಇವತ್ತು ಅವ್ರಿಗೆ ಎಲ್ಲಿ ಕೂಡ ಕೆಲಸ ಇಲ್ಲ. ಆ ಸಂದರ್ಭದಲ್ಲಿ ಇನ್ನು ಕಾರ್ಯಕ್ರಮ ಮಾಡೋದಕ್ಕೆ ಲಿಮಿಟೆಡ್ ಜನದಲ್ಲಿ ಇವತ್ತು ಮಾಡುವಂಥದ್ದು, ಅದಕ್ಕೆ ಯಾರು ಕೂಡ ಇವತ್ತು ಹಾಗೂ ಹೋಗೋದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್ ಇವರು ಕೂಡ ಇವತ್ತು ಸರ್ಕಾರ ಗಮನಕ್ಕೆ ಇವತ್ತು ತಗೊಳ್ಬೇಕಾಗ್ತದೆ. ಯಾಕೆ ದೊಡ್ಡ ಸಂಖ್ಯೆಯಲ್ಲಿ ಏನಿಲ್ಲ, ಆದರೆ ಜಾಸ್ತಿ ಹೆಚ್ಚು ಅವರಿಗೆ ಹೊರೆ ಆಗ್ತದೆ ಕೂಡ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಆದ ಕಾರಣ ಬೀಡಿ ಕಾರ್ಮಿಕರು, ಟೈಲರ್ಗಳು, ನಮ್ಮ ಬಸ್ ಚಾಲಕರು ಬಸ್ ಚಾಲಕ ಮತ್ತು ಕಂಡಕ್ಟರ್ಸ್ಗಳು ಮತ್ತು ಹೋಟೆಲ್ ಕಾರ್ಮಿಕರು ಹಾಗೂ ನಮ್ಮ ಈ ಬೀದಿ ವ್ಯಾಪಾರಸ್ಥರು ಸ್ವಲ್ಪ ಮಟ್ಟಿನ ಕಿಂಚಿತ್ ಅದು ಸಾಕು ಕೂಡ ಇವತ್ತು
ಸರ್ಕಾರ ಅವ್ರ ಬಗ್ಗೆ ಕಾಳಜಿ ವಹಿಸಿಕೊಂಡು ಆ ಗಣನೆಗೆ ತಗೊಳ್ಬೇಕಂತ ನಾವು ಈ ಒತ್ತಾಯಪಡಿಸಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಆದಷ್ಟು ಶೀಘ್ರದಲ್ಲೇ ನಾವು ಬೆಂಗಳೂರಿಗೆ ಭೇಟಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು ಕೂಡ ಭೇಟಿಯಾಗಿ ಈ ನಮ್ಮ ಮನವಿ ಮತ್ತು ಒತ್ತಾಯ ನಾವು ಇವತ್ತು ಮಾಡಲಿಕ್ಕೆ ಇದ್ದೇವೆ. ಈ ಬಾಂಬೆ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಹೊರ ರಾಜ್ಯಗಳಲ್ಲಿ ಅದು ಬಾಂಬೆ ಇರ್ಬೋದು, ಗೋವಾ ಇರ್ಬೋದು, ನಮ್ಮ ಡೆಲ್ಲಿ ಇರ್ಬೋದು, ತಮಿಳುನಾಡು ಇರ್ಬೋದು, ಹೈದರಾಬಾದ್ ಇರ್ಬೋದು, ಈ ಪ್ರದೇಶದಲ್ಲಿ ಭಾಳಷ್ಟು ನಮ್ಮ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಕಳೆದ ಒಂದು ವಾರಗಳ ಹಿಂದೆ ಮಾಧ್ಯಮದಲ್ಲಿ ಪೇಪರ್ ಅಂತಾರಾಜ್ಯ ಮಟ್ಟಕ್ಕೆ ಹೋಗ್ಬೋದೆಂಬ ವಿಚಾರ ಕೂಡ ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅವರವರು ಇದ್ದಂಥ ರಾಜ್ಯದಲ್ಲಿ ಪಾಸ್ ಅಪ್ಲೈ ಮಾಡಿದ ಕೆಲವರಿಗೆ ಅಲ್ಲಿಂದ ಪಾಸ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬರುವಾಗ ಅವನು ಎಂಟ್ರ್ ಮಾಡಲಿಕ್ಕೆ ಇವತ್ತು ಬಿಡ್ತಾ ಇಲ್ಲ. ಬಂದವರು ಕೂಡ ಅರ್ಥದಲ್ಲಿ ಬಾಕಿಯಾಗಿದ್ದು ಕೂಡ ಇವತ್ತು ನಮ್ಮ ಗಮನದಲ್ಲಿ ಇವತ್ತು ಇದೆ. ಇದು ಬಹುಶಃ ಜನರ ಮಿಸ್ಟೇಕ್ ಅಲ್ಲ, ಅವ್ರು ಬಂದಂಥವ್ರು ತಪ್ಪಲ್ಲ. ಪರಸ್ಪರ ರಾಜ್ಯಗಳು ಅವರವ್ರ ಮಿಸ್ಕಮ್ಯುನಿಕೇಷನಿಂದ ಚರ್ಚೆ ಮಾಡದೆ ಅಥವಾ ಅದೊಂದು ಗಂಭೀರವಾಗಿ ಪರಿಗಣಿಸದೆ ಪರಸ್ಪರ ಎರಡು ರಾಜ್ಯಗಳು ಎರಡು ಅಧಿಕಾರಿಗಳು ಚರ್ಚೆ ಮಾಡದೆ ಇವತ್ತು ಒಂದು ಸಂಪರ್ಕದ ಕೊರತೆಯಿಂದ ಮಿಸ್ಕಮ್ಯುನಿಕೇಷನಿಂದ ಇಡೀ ಜನರಿಗೆ ಇವತ್ತು ಸಮಸ್ಯೆ ಆಗಿದೆ. ಇವತ್ತು ನಾವು ಮಹಾರಾಷ್ಟ್ರಲ್ಲಿ ತುಂಬ ಜನ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾರೆ. ಅವರಿಗೆ ಇವತ್ತು ನಾವು ಸೇವಾ ಸಿಂಧು ಅಂತ ಆ್ಯಪ್ ಮಾಡಿದ್ದಾರೆ. ಈ ಸೇವಾ ಸಿಂಧು ಆ್ಯಪ್ ಕೆಲವ್ರದ್ದು ಅಪ್ಲೋಡ್ ಆಗಿದೆ, ಅವ್ರಿಗೆ ಇನ್ನೂ ಕೂಡ ಅಪ್ರೂವ್ ಕೊಡಲಿಲ್ಲ. ಒಂದು ವಾರದಿಂದ ಅವರು ಇವತ್ತು ಕಾಯ್ತಾ ಇದ್ದಾರೆ. ಅದು ಅಪ್ರೂವ್ ಆಗ್ತದಾ ಇಲ್ವಾ ಅಂತೇಳಿ ಕೂಡ ಇವತ್ತು ಸ್ಪಷ್ಟತೆ ಇಲ್ಲ. ಕೆಲವರು ಸೇವಾ ಸಿಂಧು ಫೋನ್ ಮಾಡಿದ್ರೆ ಅದು ಡೌನ್ಲೋಡೇ ಆಗೋದಿಲ್ಲ. ಆದ ಕಾರಣ ಇವತ್ತು ನಮ್ಮ ಊರಿನ ಜನರನ್ನು ಒಂದು ಊರಿಗೆ ಕರೆತರಲಿಕ್ಕೆ ಇಷ್ಟೆಲ್ಲ ಗೊಂದಲ ಸಮಸ್ಯೆ ಯಾಕೆ? ನಿಮ್ಗೆ ಗೊತ್ತಿದೆ, ಒಂದು ಬಿಜಾಪುರ ಭಾಗದಲ್ಲಿ ಉತ್ತರ ಕರ್ನಾಟಕ ಮತ್ತು ಈ ಪ್ರದೇಶ ಒಂದು ಕಾರ್ಮಿಕರನ್ನು ಕಲಿಸಲಿಕ್ಕೆ ಎಷ್ಟೆಲ್ಲ ಸಮಸ್ಯೆಗಳು, ಎಷ್ಟೆಲ್ಲ ಗೊಂದಲಗಳು, ಎಷ್ಟು ಕಷ್ಟಪಟ್ಟು ಅವರವರ ಮಕ್ಕಳನ್ನು ಇದನ್ನು ಒಂದಿನ ಆತತ್ಗಳು ನಡ್ಕೊಂಡು ಹೋಗೋದು, ಒಮ್ಮೆ ಈ ಕಡೆ ಸುತ್ತಾಡೋದು, ಒಮ್ಮೆ ಆ ಕಡೆ ಸುತ್ತಾಡೋದು, ಈ ಇಷ್ಟು ಕಷ್ಟಪಟ್ಟು ಇವರನ್ನು ಕಲಿಸುವಂಥವ ಅಥವಾ ಈಗ ಬೇರೆ ಬೇರೆ ರಾಜ್ಯದಲ್ಲಿರುವವರು ಇಷ್ಟೆಲ್ಲ ಟೆನ್ಷನ್ ವಹಿಸಿಕೊಂಡು ಇವತ್ತು ಕಾಯ್ದು ಕೂತ್ಕೊಳ್ಳೋ ಪರಿಸ್ಥಿತಿ ಯಾಕೆ? ಇದು ಬಹುಶಃ ರಾಜ್ಯ ಸರ್ಕಾರ ಭಾಳ ತಕ್ಷಣದ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಿಸ್ಟಮ್ ಅಲ್ಲ. ಬಾಂಬೆಯಲ್ಲಿ ಹಾಕಿದ ತಕ್ಷಣ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ಇವತ್ತು ಕಾಸರಗೋಡಿಗೆ ಕೇರಳಕ್ಕೆ ಯಾರಿಗೆಲ್ಲ ಹೋಗಬೇಕಾ ನೀವು ಎಲ್ಲ ಬನ್ನಿ ಅಂತೇಳಿ ಚೆಕ್ ಪೋಸ್ಟಲ್ಲಿ ಇಟ್ಟುಕೊಂಡು ಅಲ್ಲಿ ಟೆಸ್ಟ್ ಮಾಡಿ ಎಲ್ಲರೂ ಕರ್ಕೊಂಡು ಹೋಗ್ತಿದ್ರು. ಅದೇ ಕರ್ನಾಟಕದವರಿಗೆ ಒಬ್ಬರಿಗೆ ಕೂಡ ಬರಲಿಕ್ಕೆ ಆಗೋದಿಲ್ಲ. ಯಾಕೆ? ಪಕ್ಕದ ರಾಜ್ಯಕ್ಕೆ ಮಾಡ್ತಾ ಇರುವಾಗ ವೈ ವಿ ಆರ್ ಫೇಲಿಂಗ್, ಇದನ್ನು ನಾವು ಯಾಕೆ ಇದರ ಬಗ್ಗೆ ಯಾಕೆ ಗಮನ ಕೊಡೋದಿಲ್ಲ? ಸೊ ರಾಜ್ಯ ಸರ್ಕಾರ ಇದರ ಬಗ್ಗೆ ಸ್ಪಷ್ಟವಾದ ಗಮನ ಕೊಡಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ನಮ್ಮ ಎಲ್ಲ ಆ ಒಂದು ಕನ್ನಡಿಗ ಯಾರಿದ್ದಾರೆ ಅವರವರ ಊರನ್ನು ಅವರವರ ಮನೆಯನ್ನು ಸೇರಿಸಲಿಕ್ಕೆ ತಕ್ಷಣ ಅವಕಾಶ ಮಾಡಿಕೊಟ್ಟು ಯಾವ ಆ್ಯಪ್ ಇವತ್ತು ಅಪ್ಲೋಡ್ ಮಾಡಿದ್ದಾರೆ ಅದಕ್ಕೆ ತಕ್ಷಣ ಒಪ್ಪಿಗೆ ಕೊಡುವಂಥ ಕೆಲಸ ಮಾಡಬೇಕು. ಅದನ್ನು ನಾವು ಜಿಲ್ಲಾಧಿಕಾರಿ ಕೂಡ ಇವತ್ತು ಒತ್ತಾಯ ನಾವು ಮಾಡ್ತೇವೆ. ಜನ ಇದು ಗೊಂದಲದಲ್ಲಿರುವಂಥ ಪರಿಸ್ಥಿತಿ ಆಗಿದೆ. ಇನ್ನು ಯಾವ ಸಡನ್ ಮತ್ತೆ ಲಾಕ್ಡೌನ್ ಮಾಡ್ತದೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಒಂದು ಸಮಯ ಕೊಟ್ಟು ಲಾಕ್ಡೌನ್ ಮಾಡೋದು ಇಲ್ಲ, ಸಮಯ ಕೊಟ್ಟು ಲಾಕ್ಡೌನ್ ಓಪನ್ ಮಾಡೋದು ಕೂಡ ಇಲ್ಲ. ಸಡನ್ನಾಗಿ ಲಾಕ್ಡೌನ್ ಅಂತ, ಸಡನ್ನಾಗಿ ನಾಳೆಯಿಂದ ಓಪನ್ ಅಂತ. ಸೊ ನಮ್ಮದು ಲಾಕ್ಡೌನು ಕೂಡ ಪ್ಲ್ಯಾನ್ ಇಲ್ಲ, ಎಕ್ಸಿಟ್ ಪ್ಲ್ಯಾನ್ ಕೂಡ ಸಮರ್ಪಕವಾಗಿ ಇವತ್ತು ಇರುವುದಿಲ್ಲ. ಆದ ಕಾರಣ ಈ ಒಂದು ಮನೆ ಸೇರಲಿಕ್ಕೆ ಮತ್ತು ಅವರ ಕೆಲಸಕ್ಕೆ ಹೋಗುವಂಥ ಸೇರಲಿಕ್ಕೆ ತಕ್ಷಣ ಆ ಒಂದು ಅಂತಾರಾಜ್ಯ ಮಟ್ಟದವರಿಗೆ ನಮ್ಮ ರಾಜ್ಯದಲ್ಲಿ ಅವಕಾಶ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿಕೊಂಡು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ಕೊಟ್ಟು ಆ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ನಾವು ಇವತ್ತು ಒತ್ತಾಯಪಡಿಸುವಂಥದ್ದು. ಅದೇ ರೀತಿ ಇವತ್ತು ವಿದೇಶದಲ್ಲಿ ಇವತ್ತು ಅದು ಕೆನಡಾ ಇರಲಿ, ಅಮೇರಿಕ ಇರಲಿ, US ಇರಲಿ, ಸಿಂಗಾಪುರ್ ಇರಲಿ, ಮಲೇಷ್ಯಾ ಇರಲಿ, ಗಲ್ಫ್ ರಾಷ್ಟ್ರಗಳಿರಲಿ, ಸೌದಿ ಇರಲಿ, ದುಬೈ ಪ್ರದೇಶಗಳಿರಲಿ, ಇಲ್ಲಿ ಭಾಳಷ್ಟು ನಮ್ಮ ಕರ್ನಾಟಕದವರು, ಅದರಲ್ಲಿ ಹೆಚ್ಚಿನ ಇವತ್ತು ಕರಾವಳಿ ಪ್ರದೇಶದವರು ಇವತ್ತಿದ್ದಾರೆ. ಭಾಳಷ್ಟು ಜನ ಅಲ್ಲಿ ಹಿರಿಯ ನಾಗರಿಕರು ಅಥವಾ ವೀಸಾ ಲ್ಯಾಪ್ಸ್ ಆದವರು, ಟೂರಿಸಮ್ ಹೋಗಿ ಬಾಕಿ ಆದವರು, ಅಸೌಖ್ಯ ಆದವರು ಇವತ್ತು ಅಲ್ಲಿ ಭಾಳಷ್ಟು ಜನ ಇದ್ದಾಗ ಅಲ್ಲಿಂದ ನಾವು ಕರೆಸಿಕೊಳ್ಬೇಕಂತ ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿದ್ದೇವೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಯಾಕಂದರೆ ಎಲ್ಲ ದೇಶದಗಳು ಅವರವರ ಪ್ರಜೆಗಳನ್ನು ಇವತ್ತು ಕರೆಸಿಕೊಳ್ತಾ ಇದ್ದಾರೆ. ಇವತ್ತು ಮೊನ್ನೆ ತಾನೇ ಸೌದಿ ಅರೇಬಿಯಾದ ಯಾರಲ್ಲಿ ಇದ್ರೆ ಎಲ್ಲರೂ ಕೂಡ ಒಂದೇ ದಿವಸದಲ್ಲಿ 350 ಜನರನ್ನು ಕೂಡ ಕ್ಯಾಲಿಕಟ್ಟಿಂದ ಒಂದೇ ದಿವಸದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಯಾರೆಲ್ಲ ನಮ್ಮ ಮೆಡಿಕಲ್ ಹೆಲ್ತ್ಗೆ ಬಂದಿದ್ದಾರೆ. ಸೊ ಎಲ್ಲ ದೇಶಗಳು ಅವರವ್ರ ಪ್ರಜೆಗಳನ್ನು ಕಲಿಸುವಂಥ ತಗೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮದು ಕೂಡ ಇವತ್ತು ಪ್ರಾರಂಭ ಆಗ್ತದೆ ಎಂಬ ಮಾಹಿತಿ ಇವತ್ತು ನಮಗೆ ಇದೆ. ಆದರೆ ನಮಗೆ ಒಂದು ಸ್ಪಷ್ಟತೆ ಕೊಡಬೇಕಂತ ಹೇಳಿಕೆ ನಾವು ಬಯಸ್ಕೊಂತೀವಿ. ಲೆಟ್ ಇಟ್ ಬಿ ಎ ಕ್ಲಾರಿಟಿ.
ಇವತ್ತು ನಾವು ಮಾಧ್ಯಮದಲ್ಲಿ ಮತ್ತು ಇದನ್ನು ನೋಡ್ತೇವೆ 12ಕ್ಕೆ ಅಂದರೆ ಮಾಧ್ಯಮದಲ್ಲಿ 12ಕ್ಕೆ ಇದೆ ಅಂತ ನೋಡ್ತೇವೆ. ಇದನ್ನು ನೋಡಿ ನಾವು ಈ ಸಂಬಂಧಪಟ್ಟಂಥ ನಮ್ಮ ನೋಡಲ್ ಆಫೀಸರ್ಗೆ ಫೋನ್ ಮಾಡ್ತೇವೆ, ಅವ್ರು ನಮಗೆ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ನಾವು ಡೀಟೇಲ್ ನೋಡ್ತೇವೆ 14ಕ್ಕೆ ಶೆಡ್ಯೂಲ್ ಅಂತೇಳಿ ಟೈಮ್ ಟೇಬಲ್ ಬರ್ತದೆ. ವೈ ದಿಸ್ ಈ ಕನ್ಫ್ಯೂಷನ್ ಯಾಕೆ? ನಾವು ಇವತ್ತು ನಮ್ಮಲ್ಲಿ ಎಷ್ಟು ಜನ ಹೇಗೆ ನಾವು ಇವತ್ತು ರಿಜಿಸ್ಟ್ರೇಷನ್ ಇದಕ್ಕೆ ಮಾಡಿಸಿದ್ದೇವೆ, ನಮ್ಮ ಮೈಗ್ರೇಟ್ ಮತ್ತು ನಮ್ಮ ವಲಸೆ ಕಾರ್ಮಿಕರಿಗೆ ಮತ್ತು ಹೊರಗಿನವರಿಗೆ ಒಂದು ಆ್ಯಪ್ ಮಾಡಿ ನಾವೇನು ಇವತ್ತು ಒಂದು ಇದು ಮಾಡಿದ್ದೇವ, ಏನು ಸಿಸ್ಟಮ್ ಮಾಡಿದ್ದೇವ, ಅಂಥದ್ದೇ ಒಂದು ಆ್ಯಪನ್ನು ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡಿಗರಿಗೆ ನಾವು ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು. ಆವಾಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾದ ಒಂದು ಚಿತ್ರಣ ಇವತ್ತು ಬರ್ತದೆ. ಈಗ ನಾವು ಬರೀ ಎಂಬೆಸಿ ಮೇಲೆ ಡಿಪೆಂಡ್ ಆಗಿದ್ದೇವೆ. ಎಂಬೆಸಿಯಲ್ಲಿ ಎಷ್ಟು ಜನ ಎಂಟ್ರ್ ಆಗಿದೆ, ಇನ್ನು ಎಷ್ಟು ಜನ ಎಂಟ್ರ್ ಆಗಲಿಲ್ಲ ಅಂತ ಸ್ಪಷ್ಟ ಮಾಹಿತಿ ನಮಗೆ ಇರುವುದಿಲ್ಲ. ಯಾರಾದ್ರು ಇವತ್ತು ಈ ಕೈ ಬಿಟ್ಟವನು ಕೂಡ ನಮ್ಗೆ ಇದರಿಂದ ನಮಗೆ ತಗೊಳ್ಳಿಕ್ಕೆ ಇವತ್ತು ಸುಲಭ ಆಗ್ತದೆ. ಒಂದು ಆ ಅಂದಾಜು ಎಷ್ಟು ಜನ ನಮಗೆ ಇಲ್ಲಿಗೆ ಬರ್ತಾರೆ ಮತ್ತು ಇದಕ್ಕೆ ಬೇಕಾಗುವಂಥ ಒತ್ತಾಯ ನಾವು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಇವತ್ತು ಬೇಕಾಗ್ತದೆ. ಇವತ್ತೇನಾಗ್ತದೆ, ಒಂದು ಫ್ಲೈಟ್, ಈ 3 ಫ್ಲೈಟಲ್ಲಿ ಬರುವುದೆಷ್ಟು 700 ಜನ, ಇಲ್ಲಿ ಬರಲಿಕ್ಕೆ ಜನ ಇದ್ದಾರೆ. ಮೋರ್ ದೆನ್ 4000 5000 ಜನ ಇವತ್ತು ಇದ್ದಾರೆ. ಸೊ ಈ 600 ಜನರಲ್ಲಿ ಯಾರನ್ನು ಇವ್ರು ಸೆಲೆಕ್ಟ್ ಮಾಡ್ತಾರೆ, ವಾಟ್ ಬೇಸಿಸ್ ಮಾಡ್ತಾರೆ ಅಂತ ಕೂಡ ನಮಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ನಮಗೆ ಅಲ್ಲ, ಅಲ್ಲಿದ್ದವ್ರಿಗೆ ಕೂಡ ಮಾಹಿತಿ ಇಲ್ಲ. ಅಲ್ಲಿದ್ದವರು ನಮಗೆ ಫೋನ್ ಮಾಡಿ ಕೇಳ್ತಾರೆ, ನಮಗೆ ಪಟ್ಟಿ ನೋಡಲಿಕ್ಕೆ ಆಗ್ತದೆ ಅಂತೇಳಿ. ಯಾಕೆ ಒಂದು ಕ್ಲಾರಿಟಿ ಒಂದು ಕೊಡಲಿಕ್ಕೆ ಆಗೋದಿಲ್ಲ? ಇಷ್ಟು ಜನ ಕರ್ನಾಟಕದವರಿದ್ದಾರೆ, ದಕ್ಷಿಣ ಕನ್ನಡ ಉಡುಪಿಯವರು ಇಷ್ಟು ಜನ ಇದ್ದಾರೆ, ಮ್ಯಾಂಗ್ಳೂರು ಏರ್ಪೋರ್ಟ್ಗೆ ಬರುವವರು ಇಷ್ಟು ಜನರಿಗೆ ಈ ದೇಶದ ಇಷ್ಟಿಷ್ಟು ಇರುವವರು ಈ ಯಾವ ಶೆಡ್ಯೂಲಲ್ಲಿ ಬರ್ತಾರೆ. ಫಸ್ಟ್ ಬರುವಂಥ ಲಿಸ್ಟ್ ಡಿಕ್ಲೇರ್ಡ್, ಸೆಕೆಂಡ್ ಬರುವಂಥ ಲಿಸ್ಟ್ ಡಿಕ್ಲೇರ್ ಮಾಡುವಂಥದ್ದು. ಮತ್ತು ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ದಯವಿಟ್ಟು ಈ ಒಂದು ನೋಡಲ್ ಅಧಿಕಾರಿಗೆ ಸಂಪರ್ಕಿಸಿ ಅಂತೇಳಿ ಒಂದು ಸಿಸ್ಟಮ್ ಮಾಡಲಿಕ್ಕೆ ಯಾಕೆ ಆಗೋದಿಲ್ಲ? ಈ ಸಿಸ್ಟಮನ್ನು ತಕ್ಷಣ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕೆ ಇಲ್ಲದಿದ್ದರೆ ಭಾಳಷ್ಟು ಗೊಂದಲ ಆಗುವಂಥ ಪರಿಸ್ಥಿತಿ ಆಗಿದೆ. ಇನ್ನು ಹಡಗಲ್ಲಿ ಬರುವಂಥ ಒಂದು ವಾತಾವರಣ ಕೂಡ ಇದೆ. ಆಗಲಿ, ಹಡಗಲ್ಲಿ ಬರುವವರು ಯಾರೆಲ್ಲ ಎಟ್ಲೀಸ್ಟ್ ಆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆಯಾ? ನಾವಿವತ್ತು ನಮ್ಮ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ನೋಡಲ್ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದಾಗ, ನಮ್ಮ ರಾಜ್ಯ ಮಟ್ಟದಲ್ಲಿ ಮೀನ ನಾಗರಾಜ್ ಅಂತೇಳಿ ಅವರು ನೋಡಲ್ ಅಧಿಕಾರಿ ಮಾಡಿದ್ದಾರೆ ಕರ್ನಾಟಕಕ್ಕೆ. ಆಲ್ ಇಂಡಿಯಾದಲ್ಲಿ ಕರ್ನಾಟಕಕ್ಕೆ ನಾಗಮ್ಮ ಮಲ್ಲಿಕ್ ಅಂತ ಮಾಡಿದ್ದಾರೆ. ಅವ್ರಿಗೆ ಕೂಡ ಇವತ್ತು ಭಾಳ ಸ್ಪಷ್ಟವಾದ ಚಿತ್ರಣ ಅವ್ರಿಗೆ ಕೂಡ ಇಲ್ಲ. ಅವ್ರು ಬರೀ ಎಂಬೆಸಿ ಅವರು ಲೀಸ್ಟ್ ಕೊಟ್ಟಾಗ ಅದನ್ನು ಮಾತ್ರ ಅಲ್ಲದೆ ಯಾವ ಆಗ್ಬೋದು ಏನಂತ ಇವತ್ತು ನಮಗೆ ಇವತ್ತು ಕೂಡ ಗೊತ್ತಿಲ್ಲ. ಸೊ ಇದರಲ್ಲಿ ನಮ್ಮ ಮಂತ್ರಿಗಳಾಗಿರುವಂಥ ಸದನ್ ಗೌಡರು ನಮ್ಮ ಮಂತ್ರಿಗಳು ಇವತ್ತು ಚಾಯ್ ತಗೊಂಡಿದ್ದಾರೆ. ಅವರನ್ನು ಕೂಡ ನಾವು ಇವತ್ತು ಒತ್ತಾಯಪಡಿಸ್ತೇವೆ. ಯಾಕಂತ ಹೇಳಿದರೆ ಕೇರಳದಲ್ಲಿ ನಿನ್ನೆ ಬಂದಾಗಿದೆ 2 ಫ್ಲೈಟ್, ದುಬೈಯಿಂದ 2 ಫ್ಲೈಟ್ ಬಂದು ಅವ್ರ ಮನೆಗೆ ಹೋಗಿ ಕೂಡ ಆಗಿದೆ. ಎಲ್ಲೆಲ್ಲಿ ಕ್ವಾರಂಟೈನ್ ಆಗಬೇಕು ಕ್ವಾರಂಟೈನ್ ಆಗಿದೆ, ಮನೆಗೆ ಅವರು ಮನೆಗೆ ಹೋಗಿದೆ. ನಾವು ಇನ್ನೂ ಕೂಡ 14th ನಾವಿದ್ದೇವೆ, 14ನೇ ತಾರೀಕು. ಸೊ ಇನ್ನು ನಮ್ಗೆ ಎಷ್ಟು ಫ್ಲೈಟ್ ಶೆಡ್ಯೂಲ್ ಆಗಿದೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಅಲ್ಲಿಯ ತನಕ ಜನ ಎಲ್ಲ ಕೂಡ ಕನ್ಫ್ಯೂಷನ್ಲಿದ್ದಾರೆ. ನನ್ನ ಹೆಸರು ಬರ್ತದಾ, ನನ್ನ ಹೆಸರು ಬರೋದಿಲ್ವಾ ಅಂತ ಹೇಳಿಕೊಂಡು. ಸೊ ಅಟ್ಲೀಸ್ಟ್ ಒಂದು ಹೆಸರು ಇದೆ, ಇಷ್ಟನೇ ತಾರೀಕು ಅಂತ ಹೇಳಿದರೆ ಒಂದು ಕ್ಲಾರಿಟಿ ಇರ್ತದಲ್ಲ. ಆ ಒಂದು ವ್ಯವಸ್ಥೆ ರಾಜ್ಯ ಸರ್ಕಾರ ಇವತ್ತು ಮಾಡಬೇಕು. ಹೇಗಾದರೂ ತೀರ್ಮಾನ ಆಗಿದೆ ಕರ್ಕೊಂಡು ಬರಲಿಕ್ಕೆ, ಅದನ್ನು ಒಂದು ಚೆನ್ನಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಟ್ರ್ಯಾಕ್ ಮಾಡಬೇಕಂತ ನಾವು ಒತ್ತಾಯ ಪಡಿಸಿ. ನಿಮಗೆಲ್ಲ ಮಾಹಿತಿ ಇದ್ದಾಗೆ ಒಮ್ಮೆ ಟ್ರೈನೆಲ್ಲ ಬುಕ್ ಕೇಳಿಕೊಂಡಿದ್ದೆವು. ಕರ್ನಾಟಕ ಸರ್ಕಾರ ರೈಲ್ವೆ ಡಿಪಾರ್ಟ್ಮೆಂಟ್ ಅಥವಾ ಒಂದು ಲೆಟ್ರ್ ಬರ್ತು, ನಮಗೆ ಟ್ರೈನ್ ಇಷ್ಟಿಷ್ಟು ಬೇಕಂತೇಳಿ. ತದನಂತರ ಬಿಲ್ಡರ್ಗೆಲ್ಲ ಹೋಗಿ ಅವರನ್ನು ಭೇಟಿಯಾಗಿ ಇಲ್ಲಿ ಹೋದ ಕೆಲಸಕ್ಕೆ ಜನ ಇರೋದಿಲ್ಲ ಅಂತೇಳಿ ನಾವು ಬರೆದ ಲೆಟ್ರನ್ನು ಕ್ಯಾನ್ಸಲ್ ಮಾಡ್ತೇವೆ. ಎಷ್ಟು ಒಂದು ಅವಮಾನ್ಯ ಅಂತ ನೋಡಿ, ಕರುಣೆ ಇಲ್ಲದಂತ ಹೇಳಿದರೆ, ಯಾರು ಇವತ್ತು ಹೋಗ್ತಾರೆ ಅವರಿಗೆ ಹೋಗೋರಿಗೆ ಆ ಒಂದು ಟ್ರೈನ್ ನಾವು ರಿಕ್ವೆಸ್ಟ್ ಮಾಡಿ ಇವರು ಹೋದರೆ ನಮಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಿಲ್ಡರ್ ಹೋಗಿ ಭೇಟಿಯಾದ ನಂತರ ಆ ಬರ್ದ ಲೆಟ್ರ್ ನಾವು ವಿಡ್ರಾ ಮಾಡ್ತೇವೆ. ಏನು ನಮಗೆ ಟ್ರೈನ್ ಬೇಡ ಅಂತೇಳಿ. ಇವರೇನು ಗುಲಾಮರ, ನಾವೇನು ಸ್ಲೇವ್ಸ? ಇವರು ಅವ್ರಿಗೆ ಬೇಕಾದವ್ರಲ್ಲಿ ಇರ್ತಾರೆ, ಹೋಗೋರು ಹೋಗ್ತಾರೆ. ಅರೆ ನೀವು ಟ್ರೈನ್ ಮಾಡಿದ ಅವ್ರು ಹೋಗೋದಿಲ್ಲ ಅಂತ ಹೇಳಿದರೆ ಈ ದಮ್ಮ ಕಟ್ಟಿಸಿ ಎಷ್ಟು ದಿವಸ ಕೂತ್ಕೊಳ್ಬೋದು? ಅವರು ಎಲ್ಲರ ತಾಳ್ಮೆಯನ್ನು ಯಾರು ಪರೀಕ್ಷಿಸೋದು ಸರಿಯಲ್ಲ. ಒಂದು ಕಡೆಯಲ್ಲಿ ಪೊಲೀಸ್ ಅವ್ರದ್ದು ಲಾಠಿ ಚಾರ್ಜ್, ಒಂದು ಕಡೆಯಲ್ಲಿ ಅವ್ರ ಹತ್ರ ಮಾತನಾಡುವಂತ ಸೌಜನ್ಯತೆ ಯಾರಿಗಿಲ್ಲ. ಈಗ ಮಾನವ ಹಕ್ಕಿನ ಒಂದು ಉಲ್ಲಂಘನೆ ಅದು. ಸ್ಪಷ್ಟ ರಾಜ್ಯ ಸರ್ಕಾರ ಏನು ಇವತ್ತು ಹೇಳಿದೆ ಅಲ್ಲ,
ನೀವು ಟ್ರೈನ್ ಬೇಡ, ಯಾಕೆ ಅಲ್ಲಿ ನಮಗೆ ಅಲ್ಲಿ ಹೋದರೆ ಕೆಲಸಕ್ಕಿಲ್ಲ ಅಂತೇಳಿ ಮಾತನ್ನು ಹೇಳ್ತಾರಲ್ಲ, ಇಟ್ಸ್ ಅ ಹ್ಯೂಮನ್ ರೈಟ್ಸ್ ವೈಲೇಷನ್. ನಾನು ಮನುಷ್ಯನಾಗಿ ದುಡ್ದಿದ್ದೇನೆ, ನಾನು 9 ತಿಂಗಳು, ನನಗೀಗ ನನಗೆ ಮನೆಗೆ ಸೇರಬೇಕು, ಅಲ್ಲಿ ಏನು ಟೆನ್ಷನ್ ನೋಡಬೇಕು. ಪ್ರತಿಯೊಬ್ಬನ ಪ್ರಜೆನ ಹಕ್ಕು. ನಾನು ಟ್ರೈನ್ ಕಟ್ ಮಾಡಿ ನನಗೆ ಹೋಗಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದರೆ ಯಾವ ಅರ್ಥ ಇದು? ಈಗ ಮಾರ್ಗಕ್ಕೆ ಬಂದಿದ್ದಾರಲ್ಲ, ಓನರ್ಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ. ಯಾರು ಅಂಡರಲ್ಲಿ ಕೆಲಸ ಮಾಡ್ತಿದ್ರು ಅವರ ಹೆಸರು ಯಾಕೆ ಮಾಡೋದಿಲ್ಲ? ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಲ್ಲ, ಯಾರು ರೆಸ್ಪಾನ್ಸಿಬಲ್? ರೋಗ ಹೇಳಿದ್ರೆ ಯಾರು ರೆಸ್ಪಾನ್ಸಿಬಲ್? ಬರೀ ಒಂದೇ ಕಾರಣಕ್ಕೆ ಎಲ್ಲ ರಾಜ್ಯಗಳಿಂದ ಟ್ರೈನ್ ಹೋಗ್ತಾ ಇದೆ, ನಮ್ಮದೇ ಟ್ರೈನ್ ಹೋಗೋದಿಲ್ಲ ಅಂತ ಹೇಳಿದರೆ ಏನು ಅರ್ಥ ಇದು? ವಾಟ್ ಇಸ್ ದ ಮೆಸೇಜ್ ಯು ಆರ್ ಗಿವಿಂಗ್ ಟು ದಿ ಕಂಟ್ರಿ? ಕನ್ನಡದವರು ಎಲ್ಲಿ ಒಬ್ಬ ವೀಕ್ ಇದ್ದಾನೆ ಅವನನ್ನು ಮತ್ತಷ್ಟು ದಮ್ಮು ಕಟ್ಟುವಂಥ ಕೆಲಸ ಮಾಡೋದ, ಅಥವಾ ಅವನಿಗೆ ಫ್ರೀಯಾಗಿ ಅವನು ಹೋಗ್ತಾನೆ ಬರ್ತಾನೆ, ದುಡಿತಾರೆ. ಈ ರೀತಿ ಮಾಡಿದರೆ ಇನ್ನು ಹೋದವ್ರ ಮತ್ತೆ ಈ ಕಡೆ ಬರಲಿಕ್ಕೆ ಇಲ್ಲ, ಬೇರೆ ಎಲ್ಲೇದು ಹೋಗ್ತಾರೆ. ನಮಗೆ ಈ ಸಾಹಸ ಬೇಡ ಅಂತೇಳಿ ಏನಾದರೂ ಕಮ್ಯುನಿಟಿ ಸ್ಪ್ರೆಡ್ ಆದರೆ ಇಷ್ಟು ಇವತ್ತು ಈ ಕಾರ್ಮಿಕರು ಇವತ್ತು ರೈಲ್ವೆ ಸ್ಟೇಷನಲ್ಲಿ, ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ, ಜೋರ್ಕಟ್ಟಲ್ಲಿ, ಸಿಟಿ ಕಾರ್ಪೊರೇಷನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಯಾವುದೇ ರೀತಿಯ ಸೋಷಿಯಲ್ ಡಿಸ್ಟೆನ್ಸನ್ನು ಮಾಡ್ತಿಲ್ಲ, ಮಾಸ್ಕನ್ನು ಹಾಕ್ತಿಲ್ಲ. ಏನಾದರೂ ಕಮ್ಯುನಿಟಿ ಸ್ಪ್ರೆಡ್ ಮಂಗಳೂರಲ್ಲಿ ಆಗಿ ಮಗದೊಮ್ಮೆ ಲಾಕ್ಡೌನ್ ಆದರೆ ಇದಕ್ಕೆ 100ಕ್ಕೆ 100 BJP ಹಾಗೂ ನಮ್ಮ ಸಂಸದರೇ ಕಾರಣ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೆ.